ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ ಹಾಗೂ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲ ಇವರ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಹೊಸ ಭೃಂಗರಾಜ ಹಾಗೂ ಸಂಜೀವಿನಿ ಯುಕ್ತ 21 ಗಿಡಮೂಲಿಕೆಗಳುಳ್ಳ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಇವಾಗಿನ ಮಕ್ಕಳಿಗಂತೂ ಮನೇಲಿ ಮಾಡುವ ಅಡುಗೆಗಿಂತ ಹೊರಗಡೆ ತಿನ್ನೋದೇ ತುಂಬ ಇಷ್ಟ. ಆದರೆ ಅಮ್ಮಂದಿರಿಗೆಲ್ಲ ಅದನ್ನೆಲ್ಲ ಮನೇಲಿ ಮಾಡುವಂಥ ಆಸೆ, ಆದರೆ ಮಾಡೋದು ಹೇಗೆ ಅನ್ನೋದೇ ಗೊತ್ತಿರೋದಿಲ್ಲ. ಅದಕ್ಕಾಗಿ ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಹೊಸ ಹೊಸದಾದ ಖಾದ್ಯವನ್ನು ತೋರಿಸ್ತಾ ಇರ್ತೀವಿ. ಇವತ್ತೂ ಕೂಡ ನಮ್ಮ ಅಡುಗೆ ಮನೆಗೆ ಬಂದಿದ್ದಾರೆ ಶ್ರೀಮತಿ ಗ್ರೆಟಾ ಡಿಸೋಜಾ ಅವರು ಯಾವ ಹೊಸ ಅಡುಗೆ ಹೇಳ್ಕೊಡ್ತಾರೆ ಹೇಳಿ ಅವರನ್ನೇ ಕೇಳೋಣ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಲ್ಲಿಂದ ಬರ್ತಿದ್ದೀರಿ ಮೇಡಮ್? ಮೂಡಬಿದ್ರೆ ಕೊಡ್ಯಾಡ್ಕದಿಂದ ಬಂದಿದ್ದೆ. ಕೊಡಿಯಾಡ್ಕದಿಂದ. ಓಕೆ, ಇವತ್ತು ಯಾವ ಹೊಸ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ನಮಗೆ? ಮ್ಯಾಕರೋನಿ ವಿತ್ ಸಾಸೇಜಸ್ ಮಾಡ್ತಾ ಇದ್ದೇನೆ. ಮ್ಯಾಕ್ರೋನಿ ವಿತ್ ಸಾಸೇಜಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಆಯ್ತು. ಸೊ ಮೊದಲಿಗೆ ಏನು ಬೇಕು ನಿಮಗೆ? ಮೊದಲಿಗೆ ಒಂದು ಪಾತ್ರೆ ಬೇಕು ಮ್ಯಾಕರೋನಿ ಬಾಯ್ಲ್ ಮಾಡಲಿಕ್ಕೆ. ಮ್ಯಾಕ್ರೋನಿ ಬಾಯ್ಲ್ ಮಾಡ್ಲಿಕ್ಕೆ ಒಂದು ಪಾತ್ರೆ ಅಲ್ಲ? ಸೊ ಓಕೆ, ಇದಾಗ್ಬೋದಲ್ಲ? ಹೌದು. ನೀರು ಹಾಕ್ಬೇಕಲ್ಲ? ಹೌದು. ಹೇಳಿ, ಎಷ್ಟು ಹೇಳಿ? ಸಾಕಾ? ಓಕೆ, ಅದು ಬಿಸಿ ಆಗಬೇಕಾ? ಇಲ್ಲ, 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು. 1 ಟೇಬಲ್ ಸ್ಪೂನ್ ಆಯಿಲ್ ಡೈರೆಕ್ಟ್ ಹಾಕ್ಲಾ ನಾನು? ಇದೆ. ಓಕೆ, ಸೊ ನಮ್ಮ ಅಡುಗೆ ಮನೆಯಲ್ಲಿ ನಾವು ಉಪಯೋಗಿಸೋದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಹೇಳಿ. ಇನ್ನೊಂದು. ಸೊ ಆಯಿಲ್ ಯಾಕೆ ಹಾಕೋದು ಇದಕ್ಕೆ? ಆಯಿಲ್ ಅಂದರೆ ಇದು ಮ್ಯಾಕರೋನಿ ಹಾಕೋದು, ಅದು ಅಂಟಾಗೋದಿಲ್ಲ. ಹಾಂ, ಆಯಿಲ್ ಹಾಕಿದರೆ ಅಂಟುದಿಲ್ಲ. ಇಲ್ಲದ್ರೆ ಇದು ಗಟ್ಟಿಯಾಗಿ ಅಲ್ಲಿ ಕೂತ್ಕೊಳ್ತಾ ಅಂಟದಲ್ಲ? ಓಕೆ, ಸೊ ಆಯಿಲ್ ಹಾಕಿದರೆ ಅದು ಅಂಟುದಿಲ್ಲ, ಸೊ ಈಸಿಯಾಗಿ ತೆಗಿಲಿಕ್ಕೆ ಈಸಿಯಾಗಿ. ಓಕೆ, ಸೊ ಇದು ಬಾಯ್ಲ್ ಆಗಬೇಕಾ? ಏನಾಗಬೇಕು? ಇಲ್ಲ, ಈಗ ಆ 40 ಟೀಸ್ಪೂನ್ ಸಾಲ್ಟ್ ಹಾಕಬೇಕು. ಸ್ಪೂನ್ ಬೇಕಾ? ಎಷ್ಟು ಹಾಕ್ತಿದ್ದೀರಿ? ಹಾಫ್ ಸ್ಪೂನ್? ಹೌದು, ಹಾಫ್ ಸ್ಪೂನ್. ಇದು ಬಾಯ್ಲ್ ಆಗಬೇಕು ನೀರು. ಅದರ ನಂತರ ಮ್ಯಾಕರೋನಿ ಹಾಕೋದು. ಈಗ ನನಗೆ ಇನ್ನೊಂದು ಪಾತ್ರೆ ಬೇಕು ಇದು ಫ್ರೈ ಮಾಡಲಿಕ್ಕೆ. ಸೈಮಲ್ಟೇನಿಯಸ್ಲಿ ಮಾಡಬೇಕಾ? ಹೌದು. ಇದಾಗ್ಬೋದಲ್ಲ? ಹೌದು. ಈಗ 2 ಟೇಬಲ್ ಸ್ಪೂನ್ ಆಯಿಲ್. ಆಯಿಲಾ? ನಮ್ಮ ಅಡುಗೆ ಮನೆಯಲ್ಲಿ ನಾವು ಉಪಯೋಗಿಸೋದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಎಷ್ಟು ಹೇಳಿ? ಇನ್ನೊಂದು ಸಾಕಾ? ಸೊ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇರಬೇಕಾ? ಇದು ಬಾಯ್ಲ್ ಆಗಬೇಕಾದ್ರೆ ಇದು ಸಹ ಮಾಡಬೇಕು? ಅಲ್ಲ, ಅದು ಬಾಯ್ಲ್ ಆಗುವಾಗ ಇಲ್ಲಿ ಇದು ಮಸಾಲ ರೆಡಿ ಆಗ್ತದೆ. ಓಕೆ, ಸೊ ಟೈಮ್ ಸಹ ಕನ್ಸ್ಯೂಮ್ ಆಗುತ್ತೆ ತುಂಬ. ಹೌದು. ಸೊ ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತಾ ಇರ್ತೀರಿ ಗ್ರೇಟಾ ಅವರೇ? ಫ್ರೀ ಟೈಮಲ್ಲಿ ಚರ್ಚಿಗೆ ಹೋಗ್ತೇನೆ, ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಯಾರಾದರೂ ಆರ್ಡರ್ ಬಿರಿಯಾನಿ ಇದ್ರೆ ಅದು ತಗೊಳ್ತೇನೆ. ಓಕೆ, ನೀವು ಇದು ಆರ್ಡರ್ ಎಲ್ಲ ತಗೊಂಡು ಮಾಡ್ತೀರಾ? ಇಲ್ಲ, ನಮ್ಮ ಮನೆಯಲ್ಲಿ ಮಾಡೋದಿಲ್ಲ, ಎಲ್ಲಿ ಯಾರಿಗೆ ನೀವು ಅಲ್ಲಿ ಹೋಗಿ ಮಾಡ್ತೀರಿ? ಓಕೆ ಓಕೆ, ಹಾಗೆ. ಸೊ ಸಮಾಜ ಸೇವೆ ಅಂದರೆ ಯಾವುದು ಸಮಾಜ? ನಮ್ಮ ಚರ್ಚಲ್ಲಿ ತುಂಬ ಸಂಘಗಳಿವೆ. ಓಕೆ, ಯಾರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅವರಿಗೆ ಭೇಟಿ ಮಾಡೋದು, ಯಾರಿಗೆ ಆಧಾರ ಏನು ಕೊಡಲಿಕ್ಕೆ ಉಂಟು ನಮ್ಮದ್ರೆ ಏನಾಗ್ತದೆ ಅವರಿಗೆ ಕೊಡೋದು. ಓಕೆ, ಇದು ನಮ್ಮ ಕೈಯಲ್ಲಿ ಎಷ್ಟು ಆಗ್ತದೆ ಅದನ್ನು ಕೊಡೋದು. ಒಳ್ಳೆ ಕೆಲಸ, ತುಂಬ ಒಳ್ಳೆ ಕೆಲಸ. ಈಗ ಹಾಕಿ. ಎಷ್ಟು ಹಾಕ್ತಿದ್ದೀರಿ? 1 ಸ್ಪೂನ್. ಗಾರ್ಲಿಕ್ ಅಲ್ಲ? ಹೌದು, ಗಾರ್ಲಿಕ್. ಮೊದಲಿಗೆ ಗಾರ್ಲಿಕ್ ಫ್ರೈ ಆಗಬೇಕು. ಓಕೆ, ಇದೆಷ್ಟು ಫ್ರೈ ಆಗಬೇಕು ಅಂದರೆ ಎಷ್ಟು? ಸ್ವಲ್ಪ ಬ್ರೌನಿಶ್ ಆಗಬೇಕು. ಸ್ವಲ್ಪ ಬ್ರೌನ್. ಈಗ ಒಂದು ಆನಿಯನ್ ಕಟ್ ಮಾಡಿ. ಒಂದು ಆನಿಯನಾ? ಇದನ್ನು ಬ್ರೌನ್ ಆಗಬೇಕಾ? ಹೌದು, ಒಳ್ಳೆ ಬ್ರೌನ್ ರೆಡ್ ಕಲರ್ ಬರಬೇಕು. ಈಗ ಅಲ್ಲಿ ಬಾಯ್ಲ್ ಆಯಿತು, ಇದು ಮ್ಯಾಕರೋನಿ ಅಲ್ಲಿ ಹಾಕಬೇಕಾ? ಹೌದು ಹೌದು. ಓಕೆ ಓಕೆ, ಇದು ಎಷ್ಟೊತ್ತು ಬೇಕಾಗ್ತದೆ ಇದು ಬಾಯ್ಲ್ ಆಗಿ? 10 ನಿಮಿಷ ಬೇಕು ಮೇಡಮ್. 10 ನಿಮಿಷ ಬೇಕಾ? ಸೊ ಮನೇಲಿ ಯಾರೆಲ್ಲ ಇದ್ದೀರಿ? ಮನೆಯಲ್ಲಿ ನನ್ನ ಅತ್ತಿಗೆ, ನನ್ನ ಯಜಮಾನ್ರ ತಮ್ಮನ ಹೆಂಡತಿ, ನನ್ನ ಮಗಳು ಮಗಳು ಮತ್ತು ನಾನು ಮಗನ
ಮಗಳು ಏನು ಮಾಡ್ತಿದ್ದಾಳೆ? ಮಗಳು ಸೆಕೆಂಡ್ PUC ಅಲ್ಲಿ ಕಲಿತಾಳೆ. ಸೆಕೆಂಡ್ PUC ಎಲ್ಲಿ? ಸೈಂಟ್ ಆಗ್ನೆಸ್ಸಲ್ಲಿ. ಓಕೆ ಓಕೆ. ಇದು ಡಿಶ್ ಯಾರಿಗೆ ಇಷ್ಟ ಮನೆಯಲ್ಲಿ? ಎಲ್ಲರಿಗೂ ಇಷ್ಟ, ಏಕೆಂದರೆ ಈ ಡಯಾಬಿಟೀಸ್ ಪ್ರೆಷರ್ ಎಲ್ಲ ಇರೋದ್ರಿಂದ ಇದು ಮೆಕರೋನಿ ಹೆಲ್ತಿಗೋಸ್ಕರ. ಹೆಲ್ತಿಗೆ ಒಳ್ಳೇದು. ಅದು ಬ್ರೇಕ್ಫಾಸ್ಟಿಗೂ ತಿನ್ಬೋದು, ಸಂಜೆ ತಿನ್ಬೋದು, Snacks ಆಗಿ ತಿನ್ಬೋದು. ನೈಸ್. ಈಗ ಟೊಮೆಟೊ ಒಂದು ಓಕೆ. ಎಷ್ಟು? ಒಂದು ಟೊಮೆಟೊ ಇದೆಯಾ? ಹೌದು. ಒಂದು ಟೊಮ್ಯಾಟೊ. ಇದಕ್ಕೆ ಯಾವುದೆಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕೊಳ್ಬೋದಾ? ಹೌದು, ಎಲ್ಲ ಹಾಕ್ಲಿಕ್ಕೆಲ್ಲ ಕ್ಯಾರೆಟ್, ಕ್ಯಾಪ್ಸಿಕಮ್, ಓಕೆ, ಕಾರ್ನ್, ಕಾರ್ನ್, ಮತ್ತು 2 ಸಾಸೇಜಸ್, ಸ್ಪ್ರಿಂಗ್ ಆನಿಯನ್ ಅಲ್ಲ ಅದೆಲ್ಲ ಸಿಗುವಂಥದ್ದಲ್ಲ? ಚೀಸ್ ಓಕೆ. ಎಲ್ಲ ಅಂಗಡಿಯಲ್ಲಿ ಸಿಗ್ತದೆ, ಸೊ ಟೆನ್ಷನ್ ಇಲ್ಲ. ಒಂದು ಕ್ಯಾರೆಟ್. ಓಕೆ. ಯಾಕಂದರೆ ಕ್ಯಾರೆಟ್ ಎಲ್ಲದಕ್ಕೂ ಒಳ್ಳೆಯದು, ಕಣ್ಣಿಗೋಸ್ಕರ. ಕಣ್ಣಿಗೆ ಒಳ್ಳೇದು. ಸೊ ಮಕ್ಕಳೆಲ್ಲ ಹೀಗೆ ಕೊಟ್ಟರೆ ತಿನ್ನೋದಿಲ್ಲ, ಅದಕ್ಕಿಂತ ಇದೆಲ್ಲ ಮಾಡಿ ಕೊಟ್ಟರೆ ಒಳ್ಳೇದು. ಹೊರಗಡೆ ತಿನ್ನೋಕ್ಕಿಂತ ಹೀಗೆ ಮನೆಯಲ್ಲೇ ಮಾಡೋದು ಒಳ್ಳೆಯದು. ಇದು ತುಂಬ ಫ್ರೈ ಆಗಬೇಕಂತ ಇಲ್ಲ ಅಲ್ಲ, ಸ್ವಲ್ಪ ಅದು ಸಿಕ್ಕಿದ್ರೆ ಒಳ್ಳೇದಾಗ್ತದೆ. ಹೌದು. ಇದು ಕ್ಯಾಪ್ಸಿಕಮ್ ಅರ್ಧ. ಓಕೆ. ಇದು ಟೊಮೆಟೊ ಪೇಸ್ಟ್ 1 ಸ್ಪೂನ್. ಟೊಮ್ಯಾಟೊ ಪೇಸ್ಟ್. ಓಕೆ. ಇದು ಯಾಕೆ ಹಾಕೋದು? ಟೇಸ್ಟಿಗಾ? ಹೌದು, ಟೇಸ್ಟಿಗೆ. ಸ್ವಲ್ಪ ಕಲರ್ ಕೂಡ ಬರ್ತದೆ. ಹಾಂ, ಜಾಸ್ತಿ ಗಾರ್ಲಿಕ್ ಹಾಕಿದಷ್ಟು ಟೇಸ್ಟ್. ಹೌದು, ಟೇಸ್ಟ್ ಕೂಡ, ಮತ್ತು ಕೊಲೆಸ್ಟ್ರಾಲಿಗೂ ಎಲ್ಲದಕ್ಕೂ. ಹಾಂ. ಈಗ ಸಾಸೇಜಸ್ 2 ಸಾಸೇಜಸ್, ಚಿಕನ್ ಸಾಸೇಜಸ್. ಓಕೆ, ಚಿಕನ್ ಸಾಸೇಜ್ 2 ಇದೆಯಾ? ಹೌದು, 2. ಮತ್ತು ಇದು ಬಾಯ್ಲ್ ಆದ ನಂತರ ಡೈರೆಕ್ಟ್ ಇದಕ್ಕೆ ಹೌದು, ಹಾಕೋದಾ? ಸ್ಟ್ರೈನ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ. ಇದು ಕಾರ್ನ್ ಬಾಯ್ಲ್ ಮಾಡಿದೆ ಅಂದರೆ ಬಾಯ್ಲ್ ಮಾಡಿದ್ಯಾ? ಹೌದು, ಓಕೆ. ಮನೇಲಿ ಮಾಡಿ ಎಲ್ಲ ಪೌಷ್ಟಿಕ ಆಹಾರ. ಹೌದು. ವೆಜಿಟೇಬಲ್ಸ್ ಎಲ್ಲ. ಇದು ಮೆಕರೋನಿ ಚೀಸ್. ಓಕೆ. ಅದೆಷ್ಟು ಹಾಕ್ತಿದ್ದೀರಿ ನೀವು? 1 ಸ್ಪೂನ್. ಇದಕ್ಕೆ ಉಪ್ಪು ಹಾಕ್ಲಿಕ್ಕಿಲ್ಲ? ಉಪ್ಪು ಅದಕ್ಕೆ ಮೆಕ್ರೋನಿಗೆ ಬಾಯ್ಲ್ ಮಾಡಲಿಕ್ಕೆ ಹಾಕಿದ್ದೇನೆ. ಮತ್ತು ಇದರಲ್ಲಿ ಚೀಸಲ್ಲಿ ಸಹ ಉಪ್ಪು ಉಂಟು, ಮತ್ತೆ ನೋಡಿ ಹಾಕ್ಬೋದು ಬೇಕಾದರೆ. ಸ್ಪ್ರಿಂಗ್ ಆನಿಯನ್ ಅಲ್ಲ? ನಿಮ್ಮ ಹಸ್ಬೆಂಡಿಗೆ ನೀವು ಮಾಡುವಂಥ ಡಿಶ್ ಯಾವುದು ಇಷ್ಟ? ಅವರಿಗೆ ಯಾವಾಗಲೂ ಬಾರ್ಬಿಕ್ಯೂ ಇಲ್ಲ ರೋಸ್ಟ್, ಇದು ಬೆಂಕಿಯಲ್ಲಿ ಮಾಡೋದು, ಮತ್ತು ಎಣ್ಣೆ ಜಾಸ್ತಿ ತಿನ್ನೋದಿಲ್ಲ. ಓಕೆ. ಸೊ ಇದು ಆಗಿದೆಯಾ ಮಾಡಿ? ಆಯಿತು, ಇದು ರೆಡಿ. ಆಫ್ ಮಾಡಲಾ? ಜಾಸ್ಟ್ ಬಾಯ್ಲ್ ಮಾಡಲಿಕ್ಕೆ ಇಲ್ಲ, ಫ್ರೈ ಮಾಡೋದು ಬೇಡಲ್ಲ ಜಾಸ್ತಿ. ಇದು ಅದು ಬಾಯ್ಲ್ ಆಗಿದೆ ನೋಡಿ. ಆಯಿತು, ಆಗಿದೆಯಾ? ಸೊ ಆಫ್ ಮಾಡಿ ಮಾಡೋದು ತೆಗಿಯೋದಾ ಅಲ್ಲ? ಆಫ್ ಮಾಡಿ ಸ್ಟ್ರೈನ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡೋದು. ಹೌದಾ? ನೀರನ್ನೆಲ್ಲ ತೆಗೆದು ಅದಕ್ಕೆ ಹಾಕಿದ್ರೆ ಅದೆಲ್ಲ ಆಯಿತು. ಈಗ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು. ಮ್ಯಾಕ್ರೋನಿ ಬಾಯ್ಲ್ ಮಾಡಬೇಕಾದ್ರೆ ಸ್ವಲ್ಪ ಹಾಕಿದ್ವಿ, ಸೊ ಇವಾಗ ಸ್ವಲ್ಪ ಹಾಕಿದ್ರೆ ಆಯ್ತಲ್ಲ. ಸೊ ಗ್ಯಾಸ್ ಆನ್ ಮಾಡಬೇಕು, ಸ್ವಲ್ಪ ಆನ್ ಮಾಡಿ. ಹಾಗಿದ್ರೆ ಮ್ಯಾಕ್ರೋನಿ ಸ್ವಲ್ಪ ಮಿಕ್ಸ್ ಆಗಲಿಕ್ಕೆ.
ಆಫ್ ಮಾಡಿ ವಾಪಸ್ ಹಾಕಿ ಸರ್ವ್ ಮಾಡಬೇಕು. ಏಕೆಂದರೆ ಅಡಿಗೆ ಹೌದು. ಓಕೆ, ಹೈ ಫ್ಲೇಮಲ್ಲಿ ಉಂಟು. ಆಫ್ ಮಾಡ್ದಾ? ಆಯಿತು. ಸರ್ವಿಂಗಾ? ಮ್ಯಾಕರೋನಿ ಸಾಸೇಜಸ್ ರೆಡಿ ಆಗಿದೆ ಈಗ. ಥ್ಯಾಂಕ್ ಯು ಸೋ ಮಚ್ ಗ್ರೇಟಾ ಅವರೇ. ಮ್ಯಾಕ್ರೋನಿ ಸಾಸೇಜಸ್ ನಾನಂತೂ ತಿನ್ನಲಿಕ್ಕೆ ಕಾಯ್ತಾ ಇದ್ದೇನೆ. ವೀಕ್ಷಕರೇ ನೋಡಿದ್ರಲ್ಲ, ಗ್ರೇಟಾ ಅವರು ಮ್ಯಾಕ್ರೋನಿ ವಿತ್ ಸಾಸೇಜಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನಾನಂತೂ ತಿನ್ನೋದಕ್ಕೆ ಕಾಯ್ತಾ ಇದ್ದೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ಇದನ್ನು ಮಾಡುವ ವಿಧಾನವನ್ನು ಅಂತ ನೋಡ್ಕೊಂಡು ಬನ್ನಿ. ಮ್ಯಾಕ್ರೋನಿ ವಿತ್ ಸಾಸೇಜ್ ತಯಾರಿಸುವ ವಿಧಾನ. ಮೊದಲಿಗೆ ನೀರಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮ್ಯಾಕ್ರೋನಿಯನ್ನು ಬೇಯಿಸಿ. ನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮ್ಯಾಟೊ ಪೇಸ್ಟ್, ಸಾಸೇಜಸ್, ಸ್ವೀಟ್ ಕಾರ್ನ್, ಮ್ಯಾಕ್ರೋನಿ ಚೀಸ್, ಸ್ಪ್ರಿಂಗ್ ಆನಿಯನ್ ಅನ್ನು ಒಂದಾದ ನಂತರ ಒಂದನ್ನು ಹಾಕಿ ಹುರಿದು ಬಳಿಕ ಬೇಯಿಸಿದ ಮ್ಯಾಕ್ರೋನಿಯನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡರೆ ಮ್ಯಾಕ್ರೋನಿ ವಿತ್ ಸಾಸೇಜ್ ಸವಿಯಲು ಸಿದ್ಧ. ಇವಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲೆ ಇವರ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಹೊಸ ಭೃಂಗರಾಜ ಹಾಗೂ ಸಂಜೀವಿನಿ ಯುಕ್ತ 21 ಗಿಡಮೂಲಿಕೆಗಳುಳ್ಳ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಗ್ರೇಟಾ ಅವರು ಇನ್ನೊಂದು ಯಾವ ಹೊಸ ಡಿಶ್ ಮಾಡಿಕೊಡ್ತಾರೆ ಹೇಳಿ ನೋಡೋಣ, ಅದೊಂದು ಪುಟ್ಟ ವಿರಾಮದ ನಂತರ. ಪಾಂಪ್ಲೆಟ್ ಮತಬ್ಬಕ್ ಅರೇಬಿಕ್ ಡಿಶ್. ಅರೇಬಿಕ್ ಡಿಶ್. ಓಕೆ. ಒಂದು ಗಂಟೆ ಅಕ್ಕಿಯನ್ನು ನೀರಲ್ಲಿ ನೆನೆಸಬೇಕು. ಒಂದು ಆವಾಗ ಹೌದು, ಲೆಮನ್ ಎಲ್ಲ ಹಾಕೋದ್ರಿಂದ ಅದು ಹುಡಿ ಎಲ್ಲ ಆಗೋದಿಲ್ಲ. ಬಿರಿಯಾನಿ ಇಷ್ಟು ಕಷ್ಟ ಮಾಡೋದಲ್ಲ, ಇದು ತುಂಬ ಈಸಿ. ಟೇಸ್ಟ್ ಅಂತೂ ಸೂಪರ್ಬ್ ಆಗಿದೆ. ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲೆ ಇವರ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಹೊಸ ಭೃಂಗರಾಜ್ ಹಾಗೂ ಸಂಜೀವಿನಿ ಯುಕ್ತ 21 ಗಿಡಮೂಲಿಕೆಗಳುಳ್ಳ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಇವಾಗ ಯಾವ ಹೊಸ ಅಡುಗೆ ಹೇಳ್ಕೊಡ್ತಾರೆ ಹೇಳಿ ಗ್ರೇಟಾ ಅವರನ್ನು ಕೇಳೋಣ. ಸೊ ಗ್ರೇಟಾ ಅವರು ಇವಾಗ ಯಾವ ಹೊಸ ಅಡುಗೆ ಹೇಳ್ಕೊಡ್ತಾ ಇದ್ದೀವಿ? ಈಗ ಪಾಂಪ್ಲೆಟ್ ಮತಬ್ಬಕ್ ಮಾಡ್ತಾ ಇದ್ದೇನೆ. ಪಾಂಪ್ಲೆಟ್ ಮತಬ್ಬಕ್ ಅರೇಬಿಕ್ ಡಿಶ್. ಅರೇಬಿಕ್ ಡಿಶ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಆಯ್ತು. ಮೊದಲಿಗೆ ಏನು ಬೇಕು ನಿಮಗೆ? ಮೊದಲು ನನಗೆ ಕಾವಲಿ ಬೇಕು, ಫಿಶ್ ಫ್ರೈ ಮಾಡಿ. ಹೌದು. ಓಕೆ, ಅಲ್ಲಿ ಎಣ್ಣೆ ಹಾಕಿ ಸ್ಲೋ ಮಾಡಿದ್ರಿ, ನನಗೆ ಡಿಶ್ ಕೊಡಿ. ಹಾಂ, ಸ್ಲೋ ಮಾಡಿ. ಎಣ್ಣೆ ಹಾಕ್ಲಾ? ಹೌದು, ಸ್ವಲ್ಪ ಎಣ್ಣೆ ಎಷ್ಟು ಹಾಕಿ ಹೇಳಿ. ನಮ್ಮ ಅಡುಗೆ ಮೇಲೆ ಉಪಯೋಗಿಸೋ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ನನಗೆ ಒಂದು ಡಿಶ್ ಕೊಡಿ. ಓಕೆ, ಇದು ಸಾಕಾಗ್ಬೋದು. ಹೌದು, ಆಯ್ತು. ಇದು ಲೋ ಫ್ಲೇಮಲ್ಲಿ ಇಡಬೇಕಾ? ಹೌದು, ಸ್ವಲ್ಪ ಕಾಯಬೇಕು. ಈಗ ಇದಕ್ಕೆ ಪೆಪ್ಪರ್ ಕೊಡಿ ನನಗೆ. ಪೆಪ್ಪರ್ ಹುಡಿ 1 ಟೀ ಸ್ಪೂನ್. ಸೊ ಅರುಣಾ ಮಸಾಲ ಅವರ ಪೆಪ್ಪರ್ ಹುಡಿ ಇದಕ್ಕೆ ಹಾಕ್ಲಾ? ಹೌದು, ಹೇಳಿ. ಇನ್ನು ಸ್ವಲ್ಪ ಸಾಕು. ನನಗೆ ಸಾಲ್ಟ್ ಬೇಕು. ಸಾಲ್ಟಾ? ಸಾಲ್ಟ್ ಸ್ಪೂನ್. ಓಕೆ. ಲೆಮನ್ ಜ್ಯೂಸಾ? 1 ಲಿಂಬು. ಎಷ್ಟಿದೆ ಅದರಲ್ಲಿ? ಒಂದಿದೆಯಾ? ಹೌದು. ಓಕೆ. ಟರ್ಮರಿಕ್ ಪೌಡರ್. ಸೊ ಅರುಣಾ ಮಸಾಲ ಅವರ ಟರ್ಮರಿಕ್ ಪೌಡರ್. ಇದಾದ್ರೆ ಸ್ಮೆಲ್ ಹೋಗ್ಲಿಕ್ಕೆ ಅಲ್ಲ? ಹೌದು, ಸ್ಮೆಲ್. ಇದು ಹಾಗೆ ಮಾಡಿ ಸ್ವಲ್ಪ ಇಡಬೇಕಾ ಅಲ್ಲ ಆವಾಗಲೇ? ಇಲ್ಲ, ಆವಾಗಲೇ ಫ್ರೈ ಮಾಡೋದಿದು, ಇಡಬೇಕಂತ ಇಲ್ಲ. ಓಕೆ. ಈ ಅಡುಗೆ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ವಿ? ಅರಾಬಿಕ್ ಡಿಶ್. ನಾನು 7 ವರ್ಷ ಕುವೈಟಲ್ಲಿ ಇದ್ದೆ. ಆವಾಗ ನಾವು ಇದೆಲ್ಲ ಅರೇಬಿಕ್ ಡಿಶ್ಗಳನ್ನು ಅಲ್ಲಿ ಕಲ್ತದ್ದು. ಓಕೆ, ಕುವೈಟಲ್ಲಿ ನೀವು ಇದು ಮಾಡ್ತಿದ್ರೆ, ಕೆಲಸ ಮಾಡ್ತಿದ್ರಾ? ಹೌದು. ಇದೆಲ್ಲ ಅಲ್ಲಿಯ ಒರಿಜಿನಲ್ ಫುಡ್ಗಳು. ನಮಗೆ ಖಾರ ಎಲ್ಲ ಏನಿಲ್ಲ. ಖಾರ ಇರೋದಿಲ್ಲ. ಸೊ ಬೇರೆ ಯಾವುದೆಲ್ಲ ಮಾಡ್ತೀವಿ ಅರೇಬಿಕ್ ಡಿಶ್?
ಚಿಕನ್ ಮಶ್ಬೂಸ್ ಅಂತ ಒಂದು ಅರಬಿಕ್ ಡಿಶ್ ಇದೆ, ಹ್ಞೂ ಮತ್ತು ವೆಜಿಟೇಬಲ್ ರೈಸ್ ಅಂತ ಅರಬಿಕ್ ಡಿಶ್ ಇದೆ. ಓಕೆ. ಸೊ ಅದೆಲ್ಲ ಮಾಡ್ತಾ ಇರ್ತೀವಿ ಮಾಡ್ತಾ ಒಮ್ಮೊಮ್ಮೆ ಒಂದು ತಿಂಗಳಿಗೊಮ್ಮೆ ಎಲ್ಲ ಟೇಸ್ಟ್ ನೋಡ್ತಾ ಇದ್ದೇವೆ. ಬೇಕಾ? ಸ್ವಲ್ಪ ಕುಕ್ಕರ್ ಇದೆ, ಕುಕ್ಕರಲ್ಲಿ ನೀರು ಹಿಡ್ದ ಹೌದು 2 ಕಪ್ ನೀರು ಹಾಕಿ ಎಷ್ಟು ಸಾಕು, ಅಂತ ಇದು ಹೇಳಿ. ಆಯಿತು ಆಯಿತಾ? ಆಯ್ತು. 2 ಕಪ್ ನೀರು ಹಾಕಿ ಓಕೆ, ನೀವು ಹೇಳಿ. ಸಾಕಾ? ಸಾಕು. ಓಕೆ. ಇವಾಗ 1 ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಓಕೆ. ಸಾಲ್ಟ್ 1/2 ಟೀ ಸ್ಪೂನ್, 1/2 ಟೀ ಸ್ಪೂನ್ ಸಾಲ್ಟ್ ಅಲ್ಲ? 4 ಏಲಕ್ಕಿ. ಅದು ಓಪನ್ ಮಾಡಿ ಹಾಕ್ಬೇಕಂತ ಇಲ್ಲ? ಇಲ್ಲ ಇಲ್ಲ, ಇದು ಒಂದು ಚಕ್ಕೆ. ಚಕ್ಕೆ ಮತ್ತು 2 ಲವಂಗ. ಓಕೆ. ಇಲ್ಲ, ಒಂದು 6-7 ಪೆಪ್ಪರ್. ಇವಾಗ ಆ ಮೀನನ್ನು ಇದರಲ್ಲಿ ಹಾಕಬೇಕು. ಮೀನನ್ನು ಇದಕ್ಕೆ ಹಾಕುದಾ? ಇದಕ್ಕೆ ಆಗೋದು. ಓಕೆ. ಕ್ಲೋಸ್ ಮಾಡ್ಲಿಕ್ಕೆ ಇಡ್ಲಿಕ್ಕಂತ? ಇಲ್ಲ ಇಲ್ಲ, ಓಪನ್ ಈಗ ತೆಗೀಲಿಕ್ಕೆ ಉಂಟು, ಮತ್ತು ಅದರಲ್ಲಿ ಅನ್ನ ಮಾಡಲಿಕ್ಕೆ ಉಂಟು. ಓಕೆ. ಈ ಮೀನನ್ನು ತೆಗೆದು ಮತ್ತೆ ಇದರಲ್ಲೇ ಅನ್ನ ಮಾಡೋದಾ? ಹೌದು ಹೌದು ಇದು ಬೇರೆ ಫಿಶಲ್ಲೂ ಮಾಡ್ಬೋದಾ? ಹೌದು. ಪಾಂಪ್ಲೆಟ್ ಮಾತ್ರ? ಪಾಂಪ್ಲೆಟ್ ಎಲ್ಲ ಬೇರೆ ಯಾವುದು ಫಿಶ್ ಮಾಡ್ಬೋದು, ಎಲ್ಲ ಅಲ್ಲ. ಬೂತಾಯಿ ಬಂಗಡ ಅದೆಲ್ಲ ಆಗೋದಿಲ್ಲ. ಓಕೆ. ಅಂಜಲೆಲ್ಲ ಅಂಜಲೆಲ್ಲ ಮಾಡ್ಬೋದು, ಕೊಡ್ಡೆ ಎಲ್ಲ ಇದ್ರ ಮಾಡ್ಬೋದಲ್ಲ. ಇದಕ್ಕೆ ಮಸಾಲೆ ಎಲ್ಲ ಹಾಕ್ಲಿಕ್ಕಿಲ್ಲ? ಗರಂ ಮಸಾಲೆ ಎಲ್ಲ ಹಾಕಿ? ಇಲ್ಲ, ಅದಕ್ಕೆ ಪೆಪ್ಪರ್ ಹಾಕಿದ್ದೇವೆ, ಸಾಲ್ಟ್, ಲೆಮನ್ ಎಲ್ಲ ಹಾಕಿದ್ದೇವೆ, ಹಾಂ. ಕೊತ್ತಂಬರಿ ಸೊಪ್ಪು, ಏಲಕ್ಕಿ, ಪೆಪ್ಪರ್ ಎಲ್ಲ ಆಗಿದೆ. ಇದರ ಫ್ಲೇವರ್ ಅವರಿಗೆ ಖಾರ ಆಗೋದಿಲ್ಲ, ಪರದೇಶದವರಿಗೆ. ಓಕೆ. ಹಾಂ, ಅದರ ಒಟ್ಟಿಗೆ ನಾವು ಒಂದು ಚಟ್ನಿ ಮಾಡ್ತಾ ಇದ್ದೇವೆ, ಆ ಅನ್ನದೊಟ್ಟಿಗೆ ಊಟ ಮಾಡಲಿಕ್ಕೆ. ಓಕೆ. ಇದು ಹೇಗೆ ಅನ್ನ ಸಪ್ರೇಟ್, ಮೀನು ಸಪ್ರೇಟಾ? ಏಕೆಂದರೆ ಮೀನು ಮತ್ತು ಅನ್ನ ಒಟ್ಟಿಗೆ ಹಾಕಿದರೆ ಮೀನು ಎಲ್ಲ ಸ್ಮ್ಯಾಶ್ ಆಗ್ತದೆ. ಓಕೆ. ಅದಕ್ಕೆ ಸೊ ಮೀನು ತೆಗೆದಿಡಬೇಕು, ಹಾಂ. ಮತ್ತು ಆ ಅಕ್ಕಿಯನ್ನು ನೀರಲ್ಲಿ ಹಾಕಿ ವಿಸಿಲ್ ಬರುವ ಮುಂಚೆ ಬಂದ್ ಮಾಡ್ಬೋದು. ಬಿಸಿಲು ಬರೋ ಮುಂಚೆ ಬಂದ್ ಮಾಡಿ. ಓಕೆ. ಈಗ ಆ ಅನ್ನಕ್ಕೆ ತುಂಬ ಆ ಮೀನಿನ ಫ್ಲೇವರಿಂದ ತುಂಬ ರುಚಿ ಇರ್ತದೆ. ಯಾಕೆ ಫ್ರೈ ಮಾಡೋದಾದ್ರೆ, ಇಲ್ಲದ್ರೆ ಮೀನಿನ ವಾಸನೆ. ಹಾಂ, ಓಕೆ. ಸೊ ಫ್ರೈ ಮಾಡೋದ್ರಿಂದ ಆ ವಾಸನೆ ಹೋಗ್ತದಲ್ಲ. ಸಣ್ಣ ಮಕ್ಕಳಿಗೋಸ್ಕರ ರಜೆ ಬೇಕಾದರೆ ಯಾವಾಗಲೂ ಇದನ್ನು ಮಾಡ್ಬೋದು. ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಹೇಳೋದು. ಬಾಯ್ಲ್ ಆಗಿ ಬರೋದು, ಯಾಕೆಂದರೆ ತುಂಬ ಬಾಯ್ಲ್ ಮಾಡಲಿಕ್ಕೆ ಇದು ಮೀನು ತುಂಬ ಸಾಫ್ಟ್ ಇರ್ತದೆ, ಹಾಗಾಗಿ ಇಲ್ಲಿಯೇ ತೆಗೆದು ಹಾಕೋದು. ಇದಕ್ಕೆ ಹಾಕ್ತದಾ? ನೋಡಿ ಇಡೀ ಇರ್ತದೆ. ಓಕೆ. ಈಗ ಈ ಅನ್ನವನ್ನು ಅದಕ್ಕೆ ಹಾಕೋದು. ಸೊ ಇದು ಅನ್ನ ಹಾಕಬೇಕಾ? ಯಾವ ಅನ್ನ ಅಂತ ಏನಾದ್ರು? ಬಾಸ್ಮತಿ ರೈಸ್. ಬಾಸ್ಮತಿ ರೈಸಾ? ಏನಂದರೆ ಸೋನಾ ಮಸೂರಿ ಆಗ್ತದೆ, ಬಾಸ್ಮತಿ ರೈಸ್ ಆಗ್ತದೆ. ಸೊ ಬಾಸ್ಮತಿ ರೈಸ್ ಹಾಕಿದರೆ ಒಳ್ಳೆ ಸ್ವಲ್ಪ ಟೇಸ್ಟ್ ಟೇಸ್ಟ್ ಬರ್ತದೆ. ಓಕೆ. ಇದನ್ನು 1 ಗಂಟೆ ಅಕ್ಕಿಯನ್ನು ನೀರಲ್ಲಿ ನೆನೆಸಬೇಕು. 1 ಗಂಟೆ? ಆವಾಗ ಹೌದು, ಲೆಮನ್ ಎಲ್ಲ ಹಾಕೋದ್ರಿಂದ ಅದು ಹುಡಿ ಎಲ್ಲ ಆಗುದಿಲ್ಲ, ಇಡೀ ಲೆಮನ್ ನಾವು ಇದಕ್ಕೆ ಹಾಕಿರ್ತೇವಲ್ಲ ಫಿಶ್ಶಿಗೆ, ಅದೇ ಅದರ ಇದಕ್ಕೆ ಬೀಳ್ತದೆ. ಹೌದು, ಇವಾಗ ಅದು ಹೋಗಿದೆ. ಕರೆಕ್ಟ್. ಓಕೆ. ಇದು ಮುಚ್ಚಿಡ್ಲಿಕ್ಕಿದೆಯಾ? ಮುಚ್ಚಿಡ್ಲಿಕ್ಕಿದೆ? ಹೌದು, ವಿಸಿಲ್ ಬರುವ ಮುಂಚೆ ಬಂದ್ ಮಾಡೋದು. ಹಾಂ, ಇವಾಗ ಇಲ್ಲ, ಮುಚ್ಚಿಡ್ಲ? ಈಗ ಮುಚ್ಚಿಡಬೇಕು. ವಿಸಿಲ್ ಬರುವ ಮುಂಚೆ, ವಿಸಿಲ್ ಬರಲಿಕ್ಕೆ ಬಿಡಬಾರ್ದು. ಓಕೆ. 1 ವಿಸಿಲ್ ಸಹ ಬೇಡ? ಬೇಡ. ಸೊ ಇದು ವಿಸಿಲ್ ಒಂದು ಬೈ ಚಾನ್ಸ್ ಆದರೆ ಅದೇನಾಗ್ತದೆ? ಅದು ಎಲ್ಲ ಸ್ಮ್ಯಾಶ್ ಆಗ್ತದೆ, ವಿಸಿಲ್ ಬರಲಿಕ್ಕೆ ಬಿಡಬಾರ್ದು. ಓಕೆ. ಸೊ ವಿಸಿಲ್ ಬರೋ ಮುಂಚೆವೇ ಆಫ್ ಬಂದ್ ಮಾಡಬೇಕು. ಹೌದು. ಬರ್ತದೆ, ಈಗ ಬಂದ್ ತರ್ಬೋದಾ? ರೈಸ್ ಆಯಿತು, ಮೀನು ಫ್ರೈ ಆಯಿತು. ಈಗ ನನಗೆ ಕಡಾಯಿ ಕೊಡಿ, ಆ ರೈಸ್ ಒಟ್ಟಿಗೆ ಒಂದು ಗಾರ್ನಿಶಿಂಗ್ ಚಟ್ನಿ ಮಾಡಿ. ಹಾಂ, ಚಟ್ನಿ ಮಾಡ್ತೀರಾ? ಸೊ ಇದು ಎಲ್ಲ ಆಗಿದೆಯಲ್ಲ? ಎಣ್ಣೆ ಹಾಕ್ಲಿಕ್ಕಿದೆಯಾ? ಈಗ ಎಣ್ಣೆ ಹಾಕಿ 2 ಸ್ಪೂನ್. ನಮ್ಮ ಕಿಚನಲ್ಲಿ ಉಪಯೋಗಿಸೋ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಸಾಕಾ? ಇನ್ನು ಸ್ವಲ್ಪ ಸಾಕು. ಸಾಕಾ?
ಈಗ ಬೆಳ್ಳುಳ್ಳಿ ಹಾಕಿ. ಎಷ್ಟಿದೆ ಬೆಳ್ಳುಳ್ಳಿ? ಒಂದು 6-7. 6-7 ಇದೆಯಲ್ಲ. ಏಕೆಂದರೆ ಇದಕ್ಕೆ ಖಾರ ಏನು ಇಲ್ಲದ್ರಿಂದ ಈ ಬೆಳ್ಳುಳ್ಳಿಯ ಫ್ಲೇವರ್ ಬೇಡ. ಓಕೆ ಓಕೆ. ಇದು ಸ್ವಲ್ಪ ಫ್ರೈ ಆದರೆ ಸಾಕಲ್ಲ, ತುಂಬ ಸ್ವಲ್ಪ? ಹೌದು, ಸ್ವಲ್ಪ ಜಾಸ್ತಿ ಬೇಡ. ಓಕೆ. ಇದು ಹೇಗೆ ಇರ್ತದೆ ಚಟ್ನಿ ಅಂದರೆ ಹೇಗೆ ಅದು ಮಿಕ್ಸ್ ಮಾಡ್ಲಿಕ್ಕಿದೆಯಾ? ಏಕೆಂದರೆ ಅದಕ್ಕೆ ನಾವು ನಮಗೆ ಅನ್ನ ಮಾಡಿದ್ರೆ ನಮಗೆ ಸೈಡಿಗೆ ಕರಿಬೇಕು, ಹಾಗೆ ಅವರದ್ದು ಟೊಮೆಟೊ ಒಂಥರ. ಓಕೆ, ಆದರೆ ಮಿಕ್ಸ್ ಮಾಡಲಿಕ್ಕಿಲ್ಲ ಇದಕ್ಕೆ, ಅದು ಸಪ್ರೇಟೇ? ಹೌದು, ಸೈಡಲ್ಲಿ. ಹಾಂ, ಸಪ್ರೇಟ್. ಓಕೆ. ಈಗ ನೀರುಳ್ಳಿ ಹಾಕೋದು. ಓಕೆ. ಇದರಲ್ಲಿ ಎಷ್ಟಿದೆ? ಒಂದು ಈರುಳ್ಳಿ. ಹೀಗೆ ಸ್ಮೆಲ್ ಬರಬೇಕು. ಈಗ 2 ಮಶ್ರೂಮ್. ಇದನ್ನು ಹೇಗೆ ಮಶ್ರೂಮನ್ನು ನೀರಲ್ಲಿ ಹಾಕಿಟ್ಟಿದ್ದೀರಾ? ಅಲ್ಲ, ಮಶ್ರೂಮ್ ಇಲ್ಲಿ ಫ್ರೆಶ್ ಸಿಗ್ತದೆ. 2 ತೊಳೆದು ಸಣ್ಣ ಇದು ಮಾಡಿ ಅದನ್ನೇ ಹಾಕಿದ್ರೆ. ಈ ಅಡಿಗೆ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ರು? ಅಂದರೆ ಯಾರು ನಿಮ್ಮ ಫ್ರೆಂಡ್ಸ್ ಹೇಳ್ಕೊಟ್ಟಿದ್ದ? ಅಲ್ಲ, ನಾವು 7 ವರ್ಷ ಕುವೈಟಲ್ಲಿ ಇದ್ದೆವು. ಅಲ್ಲಿ ಯಾರು ಹೇಳ್ಕೊಟ್ಟದ್ದು ನಿಮಗೆ? ನಾವು ಅರೇಬಿಕ್ ಫ್ಯಾಮಿಲಿ ಅಲ್ಲಿ ಇದ್ದೇವೆ ಅಲ್ಲಿ. ಓಕೆ. ಸೊ ಅಲ್ಲಿ ನೋಡಿ ಹೇಳ್ಕೊಡ್ತೀವಿ ಕಲ್ತಿದ್ದೆ. ಲೆಬನಾನ್, ಸ್ಪೇನ್ ದೇಶಕ್ಕೆ ಹೋಗುವಾಗ ಇದೇ ಬೇಕಾಗ್ತದೆ ಅವರಿಗೆ, ಇದೆಲ್ಲ ಬೇಕಾಗ್ತದೆ ಅವರಲ್ಲಿ ಕಲಿತು. ಹಾಗೆ. ಸ್ವಲ್ಪ ಗರಂ ಮಸಾಲ. ಓಕೆ. ನಮ್ಮ ಅಡುಗೆ ಮೇಲೆ ನಾವು ಉಪಯೋಗಿಸೋದು ಅರುಣಾವರ ಗರಂ ಮಸಾಲ. ಹೇಳಿ, ಎಷ್ಟು ಹೇಳಿ? ಅಪ್ ಟೀಸ್ಪೂನ್. ಗರಂ ಮಸಾಲ ಜಾಸ್ತಿ ಇದ್ರೆ ಟೇಸ್ಟ್ ಬರ್ತದ ಹೇಗೆ? ಸ್ವಲ್ಪ ಹಾಕ್ಬೇಕು? ಸ್ವಲ್ಪ ಜಸ್ಟ್ ಟೇಸ್ಟ್ ಸಾಕಾ? ಸಾಕು. ಸ್ಪ್ರಿಂಗ್ ಆನಿಯನ್. ಓಕೆ. ರುಚಿಗೆ ತಕ್ಕ ಉಪ್ಪು. ಒಂದು 2 ಸ್ಪೂನ್ ನೀರು ಹಾಕಿ. ಹೇಳಿ. ಇನ್ನಷ್ಟು ಹಾಕುವ? ಸಾಕಾ? ಇವಾಗ ಆಯ್ತು. ಆಫ್ ಮಾಡೋದಾ? ಈಗ ಅನ್ನ ಬೆಂದಿದೆ ನೋಡಬೇಕು. ಓಪನ್ ಮಾಡಲಾ? ಆಯ್ತು. ಆಗಿದೆಯಾ? ಆಗಿದೆ. ಅನ್ನ ಬೆಂದಿದೆ ನೋಡಿ ಹೇಗೆ ಉದ್ದ ಉಂಟು. ಒಂದು ಕೂಡ ಕಟ್ ಆಗಲಿಲ್ಲ. ಸೊ ಇದು ರೆಡಿ ಆಗಿದೆಯಾ? ಸರ್ವ್ ಮಾಡೋದಾ? ಓಕೆ. ಇವಾಗ ಅನ್ನ. ಮೊದಲಿಗೆ ರೈಸಾ? ನಾನು. ಓಕೆ, ಹಾಕಿ. ಬಿಸಿದೆ. ನೋಡಿದ್ದೀರಾ ಕಲರ್ ಹೇಗೆ ಉಂಟಂತ? ಇದು ಅರೋಮಾ ಕೂಡ ಒಳ್ಳೆ ಬರ್ತಾ ಉಂಟು, ಬಾಸ್ಮತಿ ರೈಸ್ ಯೂಸ್ ಮಾಡೋದಕ್ಕೆ. ಈಗ ಫಿಶ್ ಆಮೇಲೆಯಾ? ಇವಾಗ ಪಾಂಪ್ಲೆಟ್ ಬತ್ತಬಕ್ ರೆಡಿ ಆಗಿದೆ.
ಪಾಂಪ್ಲೆಟ್ ಮತ್ತಬ್ಬಕ್ ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು. ಇದೊಂದು ಲವ್ಲಿ ಡಿಶ್ ಮಾಡಿಕೊಟ್ಟೋದಕ್ಕೆ. ವೀಕ್ಷಕರೇ, ಗ್ರೆಟಾ ಅವರು ಅರೇಬಿಯನ್ ಡಿಶ್ ಪಾಂಫ್ರೆಟ್ ಮತಾಬಕ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ತುಂಬ ಒಳ್ಳೆ ಅರೋಮಾ ಅಂತೂ ಬರ್ತಾ ಇದೆ. ನಾನಂತೂ ತಿನ್ನಲಿಕ್ಕೆ ಕಾಯ್ತಾ ಇದ್ದೀನಿ. ಆದರೆ ನಾನು ತಿನ್ನುವ ಮುಂಚೆ ನೀವು ಇದು ಮಾಡುವ ವಿಧಾನವನ್ನು ಒಂದ್ಸರಿ ನೋಡ್ಕೊಂಡು ಬನ್ನಿ. ಪಾಂಫ್ರೆಟ್ ಮುತ್ತಬ್ಬಕ್ ತಯಾರಿಸುವ ವಿಧಾನ. ಮೊದಲಿಗೆ ಪಾಂಫ್ರೆಟ್ ಮೀನಿಗೆ ಕರಿಮೆಣಸು ಪುಡಿ, ಉಪ್ಪು, ನಿಂಬೆ ರಸ, ಅರಿಶಿನ ಪುಡಿ ಹಾಕಿ ಕಲಸಿ ಕಾದ ತವಾದ ಮೇಲೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ನಂತರ ಕುಕ್ಕರ್ನಲ್ಲಿ ಸ್ವಲ್ಪ ನೀರು, ಕೊತ್ತಂಬರಿ ಸೊಪ್ಪು, ಉಪ್ಪು, ಏಲಕ್ಕಿ, ಚಕ್ಕೆ, ಕರಿಮೆಣಸು ಹಾಕಿ ಕುದಿಸಿ. ತದನಂತರ ಕಾಯಿಸಿದ ಮೀನನ್ನು ಹಾಕಿ ಬೇಯಿಸಿ, ಬಳಿಕ ಮೀನನ್ನು ನೀರಿನಿಂದ ಬೇರ್ಪಡಿಸಿ ನೆನೆಸಿದ ಬಾಸ್ಮತಿ ಅಕ್ಕಿಯನ್ನು ಹಾಕಿ ಬಿಸಿಲ್ ಬರುವವರೆಗೂ ಇಟ್ಟು ಬೇಯಿಸಿ. ಇನ್ನೊಂದೆಡೆ ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಗರಂ ಮಸಾಲಾ ಪುಡಿ, ಸ್ಪ್ರಿಂಗ್ ಆನಿಯನ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಬಳಿಕ ತಯಾರಿಸಿದ ಅನ್ನದ ಮೇಲೆ ಉದುರಿಸಿ ಮೀನನ್ನು ಇರಿಸಿ ಸರ್ವ್ ಮಾಡಿದರೆ ಪಾಂಫ್ರೆಟ್ ಮುತ್ತಬ್ಬಕ್ ಸವಿಯಲು ಬಲು ರುಚಿ. ಓಕೆ ಮೇಡಮ್, ನೀವು ಮಾಡಿದಂತಹ ಮ್ಯಾಕ್ರೋನಿ ವಿತ್ ಸಾಸೇಜಸ್ ಟ್ರೈ ಮಾಡುವ. ತುಂಬ ಕಲರ್ಫುಲ್, ಎಲ್ಲ ಕಲರ್ಸ್ ಇದೆ ಇದರಲ್ಲಿ. ಆಲ್ಮೋಸ್ಟ್ ಅಲ್ಲ ಕಲರ್ಫುಲ್ಲಾಗಿ ಕಾಣ್ತಾ ಉಂಟು. ಓಕೆ, ಆಮೇಲೆ ಪಾಂಫ್ರೆಟ್ ಮತಾಬಕ್. ಓಕೆ, ಇದು ಅಲ್ಲೆಲ್ಲ ಸರ್ವ್ ಮಾಡೋದು ಹೀಗೆಯಾ? ಹೀಗೆ ನೀವು ಮಾಡಿದಾಗೆ? ಹೌದು. ಫಿಶ್ ಹಾಕುವ. ಓಕೆ, ಟೇಸ್ಟ್ ಮಾಡಿ ಮೇಡಮ್. ಮ್ಯಾಕ್ರೋನಿ ವಿತ್ ಸಾಸೇಜಸ್. ಆಸಮ್ ಆಗಿದೆ. ಇದು ಕ್ಯಾರೆಟ್ ಎಲ್ಲ ಅಷ್ಟು ಫ್ರೈ ಆಗಿಲ್ಲ, ಅಂದರೆ ಸಿಗ್ತಾ ಉಂಟು. ಏಕೆಂದರೆ ಕ್ಯಾರೆಟ್ ಸ್ವಲ್ಪ ಕಚ್ಚನೇ ಇರಬೇಕು, ಹಾಗಾದ್ರೆ ಮಾತ್ರ ಅದು ಮ್ಯಾಕ್ರೋನಿ. ಹಾಗೆ ಇದೆ ಅದು. ಸೌಂಡ್ ತಿನ್ಬೇಕು, ಸೌಂಡ್ ಕೂಡ ಬರ್ತಾರ. ಹೌದು, ಸೂಪರ್ ಆಗಿದೆ. ಪಾಂಫ್ರೆಟ್ ಮತಾಬಕ್. ನೀವು ಸಹ ಆಸಮ್. ನಾವು ಬಿರಿಯಾನಿ ತಿಂದು ಬಿರಿಯಾನಿ ಇಷ್ಟು ಕಷ್ಟ ಮಾಡೋದಲ್ಲ, ಇದು ತುಂಬ ಈಸಿ. ಟೇಸ್ಟ್ ಅಂತೂ ಸೂಪರ್ಬ್ ಆಗಿದೆ. ರೈಸ್ ಕೂಡ ಕರೆಕ್ಟಾಗಿ ಇದಾಗಿದೆ, ಅದರದ್ದು ಬಾಸ್ಮತಿ ಟೇಸ್ಟ್ ಕೂಡ ಬರ್ತಾ ಇದೆ. ಆಸಮ್. ಸೊ ನಮ್ಮ ಕಿಚನ್ಗೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮೇಡಮ್? ತುಂಬ ಒಳ್ಳೆಯದಾಯಿತು. ನನಗೆ ಇಲ್ಲಿಗೆ ಬಂದು ನನಗೆ ಈ ಅವಕಾಶ ಮಾಡಿಕೊಟ್ಟಕ್ಕೂ ನಿಮಗೆ ತುಂಬ ಧನ್ಯವಾದಗಳು. ತುಂಬಾ ಖುಷಿ ಆಯಿತು. ದೂರದಿಂದ ನಾನು ಇಡೀ ರಾತ್ರಿ ನನಗೆ ನಿದ್ರೆ ಇರಲಿಲ್ಲ, ಇಲ್ಲಿ ಬರಬೇಕಂತ ಹೇಗೆ ಮಾಡ್ತೀನಂತ ಗೊತ್ತಿರಲಿಲ್ಲ. ಆದರೂ ನಾನು ಯೋಚನೆ ಮಾಡಿ ಇಲ್ಲಿ ಬಂದ ನಂತರವೇ ಬೆಳಿಗ್ಗೆ ತಂದು ಸಾಮಾನು ಯೋಚನೆ ಮಾಡಿದ್ದೇನೆ. ಆದರೂ ಸೂಪರ್ ಅಂತ 2 ಡಿಶ್ ಹೇಳ್ಕೊಟ್ರಿ. ತುಂಬ ಥ್ಯಾಂಕ್ ಯು ಮೇಡಮ್. ಹೀಗೆ ನಮ್ಮ ಕಿಚನ್ಗೆ ಬರ್ತಾ ಇರಿ, ಹೊಸ ಡಿಶ್ ಕಲಿಸಿಕೊಡ್ತಾ ಇರಿ ನಮಗೆ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ನಮ್ಮ ಕಿಚನ್ಗೆ ಬಂದು ಇಂಥ ಒಳ್ಳೆ ರೆಸಿಪಿ ಹೇಳ್ಕೊಟ್ಟೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆ ನಾನು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಸೊ ನಿಮ್ಮದು ಕೂದಲೆಲ್ಲ ಉದುರ್ತಾ ಇದ್ದರೆ ನೀವು ನಿಸರ್ಗಾಲಯ ಬ್ರಾಹ್ಮಿ ಹೇರ್ ಆಯಿಲ್ ಯೂಸ್ ಮಾಡಿ. ತುಂಬ ಒಳ್ಳೆಯದು ಹೇರ್ ಆಯಿಲ್. 21 ಡೇಸಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ. ಸೊ 21 ಡೇಸ್ ಆದ ನಂತರ ನಂಗೆ ಒಂದು ಕಾಲ್ ಮಾಡಿ ಹೇಳಿ ಹೇಗೆ ಆಯಿತು ಹೇಳಿ ನಿಮ್ಮ ಕೂದಲು. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮೇಡಮ್. ವೀಕ್ಷಕರೇ, ಗ್ರೆಟಾ ಅವರು 2 ಸೂಪರ್ಬ್ ಆದಂಥ ಡಿಶ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ರು. ತುಂಬ ಒಳ್ಳೆ ಟೇಸ್ಟ್ ಇದೆ. ಸೊ ಇವತ್ತಿನ ಈ ಸಂಚಿಕೆ ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ ಹಾಗೂ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೆಯದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.